ಕೈ ಚಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. 3 ಕಾರಣಗಳನ್ನು ನಾವು ನೋಡಿದ್ವಿ. ಪಾಪದಿಂದ ರೋಗ ಬರುತ್ತೆ. 2ನೇದು ಸೈತಾನ ನಮ್ಮ ವಿಶ್ವಾಸವನ್ನು ಹಾಳು ಮಾಡೋಕ್ಕೆ ರೋಗ ಕೊಡ್ತಾನೆ. 3ನೇದು ಅಯೋಗ್ಯವಾಗಿ ಪರಮ ಪ್ರಸಾದವನ್ನು ಭುಜಿಸುವುದರಿಂದ ರೋಗ ಬರುತ್ತೆ. ಬೈಬಲ್ ಆಧಾರ. 4ನೇದು ಪ್ರಲಾಪಗಳು 5ನೇ ಅಧ್ಯಾಯ 7ನೇ ವಾಕ್ಯ. ನಮ್ಮ ಪಿತೃಗಳು ನಮ್ಮ ಪೂರ್ವಿಕರು ಪಾಪ ಮಾಡಿ ಗತಿಸಿ ಹೋದರು, ಸತ್ತು ಹೋದರು. ಅವರ ದೋಷ ಫಲವನ್ನು ನಾವು ಸವಿಯಬೇಕಾಗಿ ನಾವು ಅನುಭವಿಸಬೇಕಾಗಿ ಬಂದಿದೆ. ಪ್ರೈಸ್ ದಿ ಲಾರ್ಡ್. ತಂದೆ ತಾಯಿ ಆಸ್ತಿ ತಗೊಳ್ತೀವಿ, ಅದೇ ಥರ ಆಶೀರ್ವಾದಗಳನ್ನು ತಗೊಳ್ತೀವಿ, ಶಾಪಗಳನ್ನು ಕೂಡ ತಗೊಳ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 5ನೇ ವಾಕ್ಯ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿರುವ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ವಿಗ್ರಹವನ್ನು ಮಾಡಿಕೊಳ್ಳಬೇಡ, ಅವುಗಳಿಗೆ ಅಡ್ಡ ಬೀಳಲು ಬೇಡ. ಯಾವ ಮೂರ್ತಿಯನ್ನು ಮಾಡಬೇಡ, ಅವುಗಳಿಗೆ ಅಡ್ಡ ಬೀಳಬೇಡ. ತಕ್ಷಣ ಒಂದು ಪಾಯಿಂಟ್. ನಮ್ಮ ಚರ್ಚ್ನಲ್ಲಿ ಮತ್ತೆ ವಿಗ್ರಹಗಳಿದೆಯಲ್ಲ, ಪ್ರೊಟೆಸ್ಟೆಂಟ್ನವರೆಲ್ಲ ಹೇಳ್ತಾರಲ್ಲ ಕತ್ತೋಲಿಕರು ವಿಗ್ರಹ ಆರಾಧಕರು. ಖಂಡಿತವಾಗಿ ಕತ್ತೋಲಿಕರು ವಿಗ್ರಹ ಆರಾಧಕರಲ್ಲ. ಬೈಬಲ್ ಹೇಳ್ತಾ ಇದೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಆತ್ಮಸ್ವರೂಪಿ, ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾನವ ರೂಪ ಧರಿಸಿ ಬಂದರು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿತ್ತು, ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು, ಸಕಲವು ಸೃಷ್ಟಿಯಾದ ದೇವರು ಮನುಷ್ಯನಾಗಿ ಬಂದರು. ದೇವರೀಗ ಮನುಷ್ಯನಾಗಿದ್ದಾನೆ, ದೇವರಿಗೊಂದು ರೂಪ ಇದೆ. ಆ ರೂಪದ ಪ್ರತಿರೂಪವೇ ಕತ್ತೋಲಿಕ ಧರ್ಮಸಭೆಯಲ್ಲಿರುವ ಸ್ವರೂಪಗಳು. ನಮ್ಮಮ್ಮ ಸತ್ತು ಹೋದರು. ನನಗೆ ನಮ್ಮಮ್ಮ ಹೇಗಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. 2 ವರ್ಷದ ಹಿಂದೆ ನಮ್ಮ ಅಮ್ಮನ ಫೋಟೋ ಸಿಕ್ತು, ಹಳೇದು, ಪುರಾತನ ಕಾಲದ್ದು, ವೈಟ್ ಆ್ಯಂಡ್ ಬ್ಲ್ಯಾಕ್, ಅದರಲ್ಲೆಲ್ಲ ಗೆರೆ ಎಲ್ಲ ಇದೆ. ಅದನ್ನು ತೊಗೊಂಡೋಗಿ ಯಾರೋ ಫೋಟೋಗ್ರಾಫರ್ ಹತ್ರ ಕೊಟ್ಟೆ, ಇದನ್ನು ಸ್ವಲ್ಪ ಸರಿ ಮಾಡಿಕೊಡಿ ಅಂತ. ಅವನು ಹಳೆ ಕಾಲದ ಬಿ ಸರೋಜದೇವಿ ಮಾಡ್ದಂಗೆ ಮಾಡಿಕೊಟ್ಬಿಟ್ಟ. ಪ್ಲೀಸ್. ಅಮ್ಮ ಮರಿಯೇ ಸಿಡಿಯಲ್ಲಿ ನಮ್ಮ ಅಮ್ಮನ ಫೋಟೋ ಹಾಕಿದ್ದೀನಿ. ಬಂದವ್ರಿಗೆಲ್ಲ ಹೇಳ್ತೀನಿ ನಮ್ಮ ಅಮ್ಮ, ಯಾಕೆಂದರೆ ನಮ್ಮಮ್ಮ ಅದು. ಹೌದಾ. ಮಹಾತ್ಮ ಗಾಂಧೀಜಿಯನ್ನು ತೋರಿಸಿ ರಜನಿಕಾಂತ್ ಅಂದರೆ ಯಾಕೆ ಒಪ್ಕೋತಾರೆ? ಯಾಕೆ ಅಂದರೆ 3 ಮೀಡಿಯಾಗಳಿದೆ. ಒಂದು ನೋಡಿ ಕಲಿ, ಕೇಳಿ ಕಲಿ, ಓದಿ ಕಲಿ. ನೋಡಿ ಕಲಿಯೋದಕ್ಕೆ ಕತ್ತೋಲಿಕ ಧರ್ಮಸಭೆ ಸ್ವರೂಪಗಳನ್ನು ಸೃಷ್ಟಿ ಮಾಡ್ತು. ಇವತ್ತು ಕತ್ತೋಲಿಕರ ಶಿಲ್ಬೆಗಳನ್ನು ನೋಡಿ ಇದು ಕ್ರಿಶ್ಚಿಯನ್ ಅಂತಾರೆ, ಇದು ಕ್ರಿಶ್ಚಿಯನ್ ಚರ್ಚ್ ಅಂತಾರೆ. ಬೈಬಲ್ ಹೇಳ್ತಾ ಇದೆ ಸ್ವರೂಪ. ನಿಜ ಹೇಳ್ತೀನಿ, ನಾವು ಯೇಸುವನ್ನು ಮಾತ್ರ ಆರಾಧಿಸ್ತೀವಿ ಕತ್ತೋಲಿಕರು. ಸತ್ಯ ಇದು ನೋಡಿ. ಪರಮಪ್ರಸಾದದಲ್ಲಿರುವ ಯೇಸುವನ್ನು ಆರಾಧಿಸ್ತೀವಿ. ಮೇರಿ ಮಾತೆಯ ಹೆಸರಿನಲ್ಲಿ ನಾವು ಪ್ರಾರ್ಥಿಸೋದಿಲ್ಲ. ಮೇರಿ ಮಾತೆಗೆ ಗೌರವ ಕೊಡ್ತೀವಿ, ಅಪೊಸ್ತಲರಿಗೆ ಗೌರವ ಕೊಡ್ತೀವಿ. ಕತ್ತೋಲಿಕ ಧರ್ಮಸಭೆಯಲ್ಲಿ ಮೇರಿ ಮಾತೆಗೆ ಗೌರವ ಕೊಡುವ ಸಭೆ, ಪ್ರೀತಿಸುವ ಸಭೆ, ಯೇಸು ಕೊಟ್ಟ ತಾಯಿಯನ್ನು ಸ್ವೀಕರಿಸುವ ಸಭೆ ಕತ್ತೋಲಿಕ ಧರ್ಮಸಭೆ. ನೀವು ಧೈರ್ಯವಾಗಿ ಹೇಳಿ, ಯೇಸುವೇ ನಮ್ಮ ರಕ್ಷಕ, ಮೇರಿ ಮಾತೆ ಯೇಸು ಕೊಟ್ಟ ತಾಯಿ. ನಾವು ವಿಗ್ರಹಗಳನ್ನು ಆರಾಧಿಸುವುದಿಲ್ಲ, ನಾವು ಪರಮ ಪ್ರಸಾದವನ್ನು ಮಾತ್ರ ಆರಾಧಿಸ್ತೇವೆ. ಕತ್ತೋಲಿಕ ಧರ್ಮಸಭೆಯಲ್ಲಿ 22 ವರ್ಷದಿಂದ ಸುವಾರ್ತೆ ಸಾರ್ತಾ ಇದ್ದೀನಿ. ಇದುವರೆಗೂ ಮೇರಿ ಮ್ಯಾಥೆ ಸ್ಟ್ಯಾಚ್ಯೂ ಇಟ್ಟು ನಾನು ಆರಾಧನೆ ಮಾಡಿದ್ದು ನೋಡಲಿಲ್ಲ. ಸಂತ ಅಂತೋಣಿಯವರ ಸ್ಟ್ಯಾಚ್ಯೂ ಇಟ್ಟು ಆರಾಧನೆ ಮಾಡೋದು ನೋಡಿಲ್ಲ. ನಾನು ನೋಡಿದ್ದು ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಮಾತ್ರ. ಎಲ್ಲ ಚರ್ಚಿನಲ್ಲೇ ಆರಾಧನೆ ನಡೀತಿರೋದು. ಇದನ್ನು ನೀವು ಧೈರ್ಯವಾಗಿ ಹೇಳಿ, ನಾವು ಯೇಸುವಿಗೆ ಮಾತ್ರ ಆರಾಧಿಸ್ತೇವೆ. ಏಕ ದೇವರು ಯೇಸು, ಮೇರಿ ಮಾತೆಯನ್ನು ನಾವು ಗೌರವಿಸ್ತೀವಿ ಅಂತ. ಅವುಗಳಿಗೆ ಅಡ್ಡ ಬೀಳಬೇಡ, ಆಮೇಲೆ ಅವುಗಳನ್ನು ಆರಾಧಿಸಬೇಡ, ಆಮೇಲೆ ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ನನ್ನನ್ನು ವಿರೋಧಿಸುವವನು ದ್ವೇಷಿಸುವವನು ನನ್ನನ್ನು ಅಲ್ಲಗಳೆಯುವಂತವನನ್ನು ದಂಡಿಸುತ್ತೇನೆ. ಅವರ ದೋಷ ಫಲವನ್ನು, ತಂದೆ ತಾಯಿ ಮಾಡಿದ ದೋಷ ಫಲವನ್ನು ಅವರ ಮಕ್ಕಳ ಮೇಲೆ 3-4 ತಲೆಗಳವರೆಗೆ, ಎಷ್ಟು 3-4 ತಲೆಗಳವರೆಗೆ, 3-4 ಜನರೇಷನ್ ವರೆಗೆ ಬರಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಶಾಪ ಅಂತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಂಧ್ರದಲ್ಲಿ ಒಬ್ಬರು ಮನೆಗೆ ಪ್ರೇಯರ್ಗೆ ಹೋದ್ವಿ. ಹುಡುಗಿಗೆ 19 ವರ್ಷ, ಸುಂದರವಾದ ಮುಖ,
ಆದರೆ ಕೈ ಕಾಲು ಬೆಳೆದೇ ಇಲ್ಲ, ಶಕ್ತಿ ಇಲ್ಲ. ನಾವು ಅವ್ರ ಮನೆಗೆ ಹೋಗಿ ಪ್ರೇಯರ್ ಮಾಡುವಾಗ ನನಗೆ ದೇವರು ಒಂದು ದರ್ಶನ ತೋರಿಸಿದ್ರು. ನಾನು ಅವ್ರಿಗೆ ಕೇಳಿದೆ, ಏನಿದು ಒಂದು ಕೊಡ್ಲಿ ಎಲ್ಲ ತೋರಿಸ್ತಿದ್ದಾರೆ, ಒಬ್ಬರು 5 ಅಡಿ ಸ್ವಲ್ಪ ದಪ್ಪ ಇದ್ದಾರೆ, ಟಿಪ್ಪು ಸುಲ್ತಾನ್ ಇದ್ದಂಗಿದ್ದಾರೆ ಅಂತ. ಅವರಂದರು ಎಲ್ಲರೂ ನಮ್ಮ ಮನೇಲಿ ಉದ್ದುದ್ದಾನೆ ಬ್ರದರ್ ಅಂದರು. ಅದೇ ಟೈಮ್ನಲ್ಲಿ ಅವರ ಅಪ್ಪ ಬಂದರು. ನಾನು ಕೇಳಿದೆ, ಯಜಮಾನ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ರಾ, ಸತ್ತು ಹೋದ್ರ 5 ಅಡಿ ಎತ್ತರ? ತಕ್ಷಣ ಯಜಮಾನ್ರು ಹೇಳಿದ್ರು, ನಮ್ಮ ಅಜ್ಜ 5 ಅಡಿ ಎತ್ತರ ಇದ್ದಾರೆ ಅಂದರು. ದಪ್ಪಕ್ಕಿದ್ನ? ಹೌದು. ಮೀಸೆ ಹಿಂಗೆ ಬಿಟ್ಟಿದ್ನ? ಹೌದು. ಕೈಯಲ್ಲಿ ಕೊಡ್ಲಿ ಏನಾದರೂ ಇತ್ತಾ? ಹೌದು. ನಾನು ಕೇಳಿದೆ, ಏನು ವಿಷಯ ಹೇಳಿ ಅಂದೆ. ಅವ್ರು ಹೇಳಿದ್ರು, ಆ ಕಡೆ ಸೈಡ್ನಲ್ಲಿ ದರೋಡೆಗಳನ್ನು ಮಾಡ್ಕೊಂಡು ಜೀವನ ಮಾಡ್ತಿದ್ದ ಪಾಳೆಯಗಾರರು ಯಾರೋ ಫ್ರೆಂಚ್ ಫಾದರ್ ಬಂದು ನಮ್ಮ ಎಲ್ಲ ಕುಟುಂಬಗಳನ್ನು ಪರಿವರ್ತನೆ ಮಾಡಿದ್ರು. ನಮಗೊಂದೊಂದು ಮನೆ ಕಟ್ಸ್ಕೊಟ್ರು. ಅಷ್ಟೇ ಅಲ್ಲ, ನಮಗೆ 4-5 ಎಕರೆ ಜಮೀನು ಕೊಡಿಸಿದ್ರು. ನಾವೀಗೆಲ್ಲ ಚೆದರಿ ಹೋಗಿದ್ದೀವಿ. ಅವರು ಫ್ರೆಂಚ್ ಫಾದರ್ ಒಬ್ಬರು ನಮ್ಮ ಮನ ಪರಿವರ್ತನೆಗೆ ಕಾರಣವಾದರು. ಆಮೇಲೆ ನಾವು ಕಳ್ತನ ಕೊಲೆ ಎಲ್ಲ ಬಿಟ್ಬಿಟ್ವಿ. ಈಗ ನಾವು ಚೆನ್ನಾಗಿದ್ದೀವಿ. ನನಗೆ ಕೇಳಿದೆ, ಅವರು ಏನು ಮಾಡ್ತಿದ್ರು? ಕೈ ಕಾಲು ಕಡಿಯೋದು, ಕೊಲೆ ಮಾಡೋದೆಲ್ಲ ಇತ್ತು. ದರೋಡೆ 150 ವರ್ಷದ ಹಿಂದೆ. 4ನೇ ಜನರೇಷನ್ ಈ ಹುಡುಗಿ. ಈ ಹುಡುಗಿಗೆ ಆ ಶಾಪ ಅಟ್ಯಾಕ್ ಆಗಿದೆ. ಡಾಕ್ಟ್ರ್ ಕೇಳ್ತಾರೆ, ಡಯಾಬಿಟಿಸ್ ಪೇಷಂಟ್ಗೆ, ಬ್ಲಡ್ ಪ್ರೆಷರ್ ಪೇಷಂಟ್ಗೆ, ಆಸ್ತಮಾ ಪೇಷಂಟ್ಗೆ ಈ ರೋಗ ನಿನ್ನ ತಾಯಿಗಿತ್ತ, ತಂದೆಗಿತ್ತ, ಅಜ್ಜನಿಗಿತ್ತ ಅಂತ ಕೇಳ್ತಾರೆ. ಹೌದೋ ಇಲ್ಲ? ಅಜ್ಜನಿಗಿದೆ ಅಂದರೆ ಹೆರಿಡಿಟಿ, ಅಲ್ಲಿಂದ ಬಂದಿದ್ದು ಅಂತಾರೆ. ಈ ಶಾಪದಿಂದ ಬಿಡುಗಡೆ ಮಾಡಲು ಯೇಸು ಬಂದರು. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಮರಕ್ಕೆ ತೂಗು ಹಾಕಲಾದ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿರುವಂತೆ ನಮಗೋಸ್ಕರ ಕ್ರಿಸ್ತ ಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಲಾಗಿರುವ ಶಾಪದಿಂದ ನಮ್ಮನ್ನು ಪಾರು ಮಾಡಿದರು, ನಮ್ಮೆಲ್ಲರನ್ನ ಪಾರು ಮಾಡಿದರು. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22ನೇ ವಾಕ್ಯ. ಏಕೆಂದರೆ ಮರಕ್ಕೆ ತೂಗು ಹಾಕಲಾದವನು ದೇವರ ಶಾಪವನ್ನು ಹೊಂದಿದವನು. ಹೀಗೆ ನಿಮ್ಮ ದೇವರಾದ ಸರ್ವೇಶ್ವರ ನಿಮಗೆ ಸ್ವದೇಶವಾಗಲೆಂದು ಕೊಡುವ ನಾಡನ್ನು ನೀವೇ ಅಪವಿತ್ರಗೊಳಿಸಬಾರದು. ಪ್ರೈಸ್ ದಿ ಲಾರ್ಡ್. ಇಂದಿನ ಕಾಲದಲ್ಲಿ ಒಂದು ವಾಡಿಕೆ ಇತ್ತು, ಪಾಪ ಮಾಡಿದವನು ಶಾಪಗ್ರಸ್ತ. ಅದು ವರ್ಡ್ ಆಫ್ ಗಾಡ್ ಬೇಸ್ ಇದೆ. ಆದಿಕಾಂಡ 3:15 ಪಾಪ ಮಾಡಿದಾಗ ಶಾಪ ಬಂತು ಅಂತ ಬೈಬಲ್ ಹೇಳುತ್ತೆ. 15-17 ಅದಕ್ಕೆ ಪಾಪ ಮಾಡಿದವನು ಶಾಪಗ್ರಸ್ತ. ಮರದ ಹಣ್ಣನ್ನು ತಿಂದು ಪಾಪ ಮಾಡಿರೋದ್ರಿಂದ ಅವನು ಮರದ ಮೇಲೆ ಹೊಡೆದು ಕೊಲ್ಲಬೇಕು. ಯಾರನ್ನ? ಪಾಪಿಗಳನ್ನು. ಇಲ್ಲಿ ಶಿಲ್ಬೆ ಮರದಲ್ಲಿ ಯೇಸು ಜೀವ ಕೊಟ್ಟರು. 3 ಸಲ ಪಿಲಾತ ಹೇಳ್ದ. 6 ಕೋರ್ಟ್ನಲ್ಲಿ ವಿಚಾರಣೆ ಮಾಡಿದ್ರು. ಕೊನೆಗೆ ಹೇಳ್ದ ಅವನು, ಈತನಲ್ಲಿ ಪಾಪವೇ ಇಲ್ಲ, ಈತನು ಪಾಪ ಮಾಡಲಿಲ್ಲ, ಈತನು ಯಾವ ಪಾಪವನ್ನು ಮಾಡಲಿಲ್ಲ. 3 ಸಲ ಡಿಕ್ಲೇರ್ ಮಾಡ್ದ. ಕೊನೆಗೆ ಜನ ಹೇಳಿದ್ರು, ಶಿಲ್ಬೆಗೇರಿಸಿ. ಸರಿ, ಶಿಲ್ಬೆಗೇರಿಸ್ರಿ. ಪಾಪ ಮಾಡಿಲ್ಲ, ಶಿಲ್ಬೆಗೇರಿಸಿ. ಬ್ಯಾಡ್, ರಾಂಗ್ ಜಡ್ಜ್ಮೆಂಟ್. ಹಾಗಾದರೆ ಯಾರಿಗಾಗಿ ಯೇಸು ಶಿಲ್ಬೆಯಲ್ಲಿ ಸತ್ರು? ಪಾಪಿಗಳಾದ ನನಗಾಗಿ, ನಿನಗಾಗಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ಅವರು ಶಿಲುಬೆ ಮೇಲೆ ಸತ್ರೋ, ಒಬ್ಬ ಉತ್ತಮನ ಸಾವು ಶಿಲುಬೆ ಮೇಲೆ ಆಯಿತೋ, ಈ ಲೋಕದ ಮೇಲಿದ್ದ ಶಾಪಗಳು ಬಿಟ್ಟು ಹೋಯಿತು. ಕೈ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. 1 ಪೇತ್ರ 1ನೇ ಅಧ್ಯಾಯ ವಾಕ್ಯ 19 ಹೇಳ್ತಾ ಇದೆ, ಬೆಳ್ಳಿಯಿಂದಲಲ್ಲ, ಬಂಗಾರದಿಂದಲಲ್ಲ, ಯೇಸುವಿನ ರಕ್ತದಿಂದ ಬಿಡುಗಡೆ. ಪರಂಪರೆಯಾಗಿ ಬರುವ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಯೇಸು ಕೊಟ್ಟ ಬೆಲೆ ಯೇಸುವಿನ ರಕ್ತ. ಬಲಗೈ ಮೇಲೆ ಕೆತ್ತಿ ಹೇಳಿ, ನಮ್ಮನ್ನು ಪರಂಪರೆಯಾಗಿ ನಮ್ಮ ಮೇಲೆ ಬಂದಿರುವ ಸಕಲ ಶಾಪದಿಂದ ಬಿಡುಗಡೆ ಮಾಡಲು ಯೇಸು ಕೊಟ್ಟ ಬೆಲೆ ಬೆಳ್ಳಿ ಬಂಗಾರವಲ್ಲ, ಯೇಸುವಿನ ರಕ್ತ. ಈಗ ಯೇಸು ಶಿಲುಬೆಯಲ್ಲಿ ಶಾಪವನ್ನೆಲ್ಲ ತೀರಿಸಿದ್ರು. ಹೌದಾ? ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಈಗ ಶಾಪ ಇದೆಯಾ? ಮತ್ತೆ ಪಾಪ ಮಾಡಿದ್ರೆ ಏನು ಆಕ್ಟಿವೇಟ್ ಆಗುತ್ತೆ? ಶಾಪ ಆಕ್ಟಿವೇಟ್ ಆಗುತ್ತೆ. ಮೊದಲನೆಯ ಶಾಪ ಜೆರೆಮಿಯ 17:5 ಮೊದಲನೆಯ ಶಾಪ. ಇವು ಸರ್ವೇಶ್ವರನ ಮಾತುಗಳು. ಇದು ಸರ್ವೇಶ್ವರ ಸ್ವಾಮಿಯ ಮಾತು.
ಮಾನವರಲ್ಲಿ ಮಾತ್ರ ಭರವಸೆ ಇಟ್ಟು ಸರ್ವೇಶ್ವರನನ್ನೇ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು. ಯಾರು ದೇವರಿಂದ ದೂರ ಹೋಗ್ತಾರೋ, ಪ್ರಾರ್ಥನೆ ಬಿಡ್ತಾರೋ, ಬಲಿಪೂಜೆ ಬಿಡ್ತಾರೋ, ದೇವರ ವಾಕ್ಯ ಧ್ಯಾನ ಬಿಡ್ತಾರೋ, ದೇವರಿಂದ ದೂರ ಹೋಗ್ತಾರೋ ಅವರು ಶಾಪಗ್ರಸ್ತರು. ಜೆರೆಮಿಯ 2:19 ಹೇಳ್ತಾ ಇದೆ, ನೀನು ದೇವರಿಂದ ದೂರವಾದಾಗ ನಿನ್ನ ಬಾಳು ಕಹಿಯಾಗುತ್ತದೆ. ದಟ್ ಮೀನ್ಸ್ ಶಾಪ ಬರುತ್ತೆ. ಕಣ್ಣುಗಳನ್ನು ಮುಚ್ಚಿದ ಮೇಲೆ ಕೈ ಇಟ್ಕೊಳ್ಳಿ. ಕುಟುಂಬದಲ್ಲಿ ಪ್ರಾರ್ಥನೆ ಇದೆಯಾ? 1 ನಿಮಿಷ ಯೋಚನೆ ಮಾಡಿ. ದೇವರ ಜೊತೆಗೆ ಜೀವನ ಮಾಡ್ತಾ ಇದ್ದೀನ? ಬೈಬಲನ್ನು ಧ್ಯಾನಿಸಿದಂತೆ ಜೀವಿಸ್ತಾ ಇದ್ದೀನ? ಅಥವಾ ಒಂದು ಶಿಲ್ಬೆ ಹಾಕ್ಕೊಂಡು ರೋಸಿ ಡೈಸಿ ಅಂತ ಹೆಸರಿಟ್ಕೊಂಡು ಜೀವನ ಮಾಡ್ತಾ ಇದ್ದೀನ? ಕ್ರೈಸ್ತ ತತ್ವಗಳನ್ನು ಪಾಲಿಸದೆ ಬದುಕ್ತಾ ಇದ್ದೀನ? ಹೆಸರಿಗೆ ನಾಮಾಂಕಿತ ಕ್ರಿಶ್ಚಿಯನ್ ಆಗಿದ್ದೀನ? ದೇವರಿಂದ ದೂರ ಹೋದಾಗ ನಿನ್ನ ಜೀವನ ಕಹಿ. 2 ಕೈಗಳನ್ನು ಮೇಲಕ್ಕೆತ್ತಿ, ಯೇಸುವೇ, ನಿಮ್ಮಿಂದ ದೂರವಾದಾಗ ಶಾಪಗಳು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, ಮರಿಮಕ್ಕಳ ಮೇಲೆ 4 ತಲೆಮಾರಿ ಬರುತ್ತದೆ ಎಂದು ವಾಕ್ಯ ಹೇಳುತ್ತಿದೆ. ಯೇಸುವೇ, ಬೆಳ್ಳಿಯಿಂದಲಲ್ಲ, ಬಂಗಾರದಿಂದಲಲ್ಲ, ನಿಮ್ಮ ರಕ್ತದಿಂದ ಶಾಪ ವಿಮೋಚನೆ. ಯೇಸುವೇ, ನಿಮ್ಮ ರಕ್ತವನ್ನ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ವಂಶದ ಮೇಲೆ ಸುರಿಯಿರಿ. ಯೇಸುವೇ, ನನ್ನ ವಂಶ ಮಾಡಿದ ಸಕಲ ಶಾಪಗಳನ್ನು ಯೇಸು ನಾಮದಲ್ಲಿ, ಯೇಸು ರಕ್ತದ ಶಕ್ತಿಯಲ್ಲಿ ನನ್ನ ವಂಶ ತೊಳೆಯಲ್ಪಡಲಿ. ಸಕಲ ಶಾಪಗಳು ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಮೇಲೆ ಇಳಿದು ಹೋಗುತ್ತಿರುವ ಸಕಲ ಶಾಪಗಳನ್ನು ಯೇಸು ರಕ್ತದ ಶಕ್ತಿಯಿಂದ ಮುರಿದು ಹಾಕುತ್ತೇನೆ. 2 ಕೈಯನ್ನು ತಲೆ ಮೇಲೆ ಇಟ್ಕೊಳ್ಳಿ. ಪೂರ್ವಿಕರು ಮಾಡಿದ ಪಾಪದ ಫಲ ನಮ್ಮ ಮೇಲೆ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಕೈ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. मोगाच्या भावभिडीनं तुमकां सर्वांक बापू फ्रँकलिनान हांव रेखात. नवें वर्स आमकां आराम जाला आनी देवाची विस्तार बेसांवां आमी पळयते आसा. येसूस वर्षा पंगड गेल्या 30 वर्सांत हांव आमी सुवार्ता परगट करते आसा. हांव सुमार 23 वर्सांत हांव भावटिके जॉर्ज 30-35 वर्सांत हांव आनी आमी 2 येवजोणे गेल्यात. एक येवजोण जावन आसा एक मुवी काडची आमच्या वेंचीक पुताच्या त्या सुवार्थेच्या आदाराचेर कुटुंबां जिविताक साथ जाली. सुवार्थ आमी पयले व्हिडिओ बरो करताले. आतां एक हंत मुखार वचून एक बरी कुटुंबां जिविताक सहज जाल्ली, लोकांक लक्षात आसली, सुवार्थेच्या मोलान भरलेली एक मुवी आमी काडच्यार आसा. 2019 येवजण जाल्ली, पूण कोरोना निमती फाटी पडोवन आज ह्या 2022 फेब्रुवारीच्या 21 24 पासून आमी तेजें शूटिंग करते आसा. माग आमच्या खातीर ताका सुमार 25 लाख पर्यंत खर्च आसा. खंयच्याक आमी पयशे खर्च करता. तुमी हाका पाठिंबो दिवयेत जेजूच्या महिमे खातीर. आनी दुसरें प्रोजेक्ट जावन आसा आमचें, तें जावन आसा ब्रदराची सक्कड कांतारां उट्टू घालून कानाडी, तमिळू, कोंकणी आनी तशेंच तुळू ताणें खंयच्या भाशेन सक्कड केल्या ती घालून एक कोंकणी भक्ती गितां बरी एक हांव बूक करते आसा. कोडयाल बायल प्रेसांत आसा. ताका सुमार खर्च आसा प्रिंटींग चार्ज. पूण देवाच्या पातयेवन तें काम करते आसा. कित्याक म्हळ्यार ताणें केल्ली ती साहित्य बायबलाची उतरां ती उरत जाय म्हणली म्हजी आशा जावन आसा. 2010 हांवें तें संपादन केल्लें. परत संपादन करून फेब्रुवारी म्हयन्यांत आमी तें मोकळीक करतले. त्या खातीर तुमी हाका पाठिंबो दिसय म्हणून हांव तुमच्या लागीं म्हजी कलती विनंती करता. म्हज्या नंबराक, ह्या ब्रदराच्या नंबराक तुमी कॉन्टॅक्ट करियेत. सर्वेस्पर देव तुमकां आशिर्वादान भरूं. आमच्या खातीर, आमच्या येसूसपरच्या पंगडा खातीर तुमी मागा. सर पदवेदार देव बाप, पूत आनी पवित्र आत्मो तुमचेर आशिर्वाद घालूं.